ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಡಬ ತಾಲೂಕು ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಕಡಬ ತಾಲೂಕು ಇದರ ಸಂಯುಕ್ತ ಆಶ್ರಯದಲ್ಲಿ ನವಜೀವನ ಸಮಿತಿ ಸದಸ್ಯರ ನವಜೀವನೋತ್ಸವ ಕಾರ್ಯಕ್ರಮವು ಕಡಬ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಶಿವಪ್ರಸಾದ್ ಮೈಲೇರಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಡಬ ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಮಹೇಶ್ ಕೆ ಸವಣೂರು ವಹಿಸಿ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ವೇದಿಕೆಯ ವತಿಯಿಂದ ನಡೆಯುತ್ತಿರುವ ಸಮಾಜಮುಖಿ ಕಾರ್ಯದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ನಾವು ನಮ್ಮ ಬದುಕನ್ನ ಬದಲಾವಣೆ ಮಾಡಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರಬಹುದು, ಕಾವಂದರನಾಗ ನೆನಪಿಸುವಂತ ಪ್ರಯತ್ನ ನಾವು ಮಾಡಬೇಕು. ಆಗ ಮಾತ್ರ ನಮ್ಮ ಬದುಕಿಗೆ ಒಂದು ಅರ್ಥ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೀಗಾಗಿ ನಾವೆಲ್ಲ ಇವತ್ತು ಒಂದು ರೀತಿಯ ಬದಲಾವಣೆಗೆ ನಾವು ಇವತ್ತು ಒಳ್ಳೆಯ ಸ್ಥಾನಕ್ಕೆ ಬಂದಿರುವ ಕಾರಣ ನಾವು ಇವತ್ತು ವ್ಯಸನ ಮುಕ್ತರಾಗಿ ಬಂದಿರುವ ಅದೊಂದು ಕಾರಣ ಆಗಿದೆ. ಜೊತೆಗೆ ನಾವು ಕುಡಿತಕ್ಕೆ ಹೊಲದಂತಹ ಸಂದರ್ಭದಲ್ಲಿ ನಮ್ಮನ್ನ ಸಮಾಜ ಯಾವ ರೀತಿಯಲ್ಲಿ ನೋಡ್ತಾ ಇತ್ತು, ನಮ್ಮನ್ನ ಸಮಾಜ ಹೀಯಾಳಿಸುವಂತ ರೀತಿಯನ್ನು ನೋಡ್ತಾ ಇತ್ತು. ಆದ್ರೆ ಇವತ್ತು ಬದಲಾದಾಗ ಅದೇ ಟೀಕೆ ಮಾಡುವಂತ ವ್ಯಕ್ತಿಗಳು ಇವತ್ತು ನಮ್ಮನ್ನ ಗೌರವಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಸಣ್ಣ ಘಟನೆಯನ್ನು ನಾನು ಉಲ್ಲೇಖ ಮಾಡ್ತೇನೆ. ಒಕ್ಕೂಟ ಸಮಿತಿಯ ಕೇಂದ್ರ ಅಧ್ಯಕ್ಷರಾದ ಸಂತೋಷ್ ಅವರು ಮಾತನಾಡಿ, ಪೂಜ್ಯ ಕಾವಂದರು ಲಕ್ಷಾಂತರ ಕುಟುಂಬದ ಬಾಳಿಗೆ ಬೆಳಕಾಗಿದ್ದಾರೆ. ನವಜೀವನ ಸಮಿತಿ ಸದಸ್ಯರು ಕ್ಷೇತ್ರದ ಋಣವನ್ನ ಯಾವತ್ತೂ ಮರೆಯಬಾರದು ಎಂದರು. ಕಡಬ ತಾಲೂಕಿನ ಕ್ಷೇತ್ರ ಯೋಜನಾಧಿಕಾರಿಗಳಾದ ಮೇದಪ್ಪ ಗೌಡ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಒಳ್ಳೆಯ ಸಮಾಜ ಸೇವೆ ಮಾಡುವವರಿದ್ದಾರೆ. ಒಳ್ಳೆಯ ಶೌರ್ಯ ಘಟಕದಲ್ಲಿ ಇದ್ದುಕೊಂಡು ಶೌರ್ಯ ಘಟಕವನ್ನು ಮುನ್ನಡೆಸುವಂತ ಘಟಕ ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಬೇರೆ ಬೇರೆ ರೀತಿಯ ಸ್ವಉದ್ಯೋಗವನ್ನು ಮಾಡಿ ಇವತ್ತು ಸಮಾಜಕ್ಕೆ 10 ಜನರಿಗೆ ಕೆಲಸ ಕೊಟ್ಟಂತ ಅದೆಷ್ಟು ನವಜೀವನ ಸಮಿತಿಯ ಹುಡುಗರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಈಗಾಗಲೇ ನಮ್ಮ ಜನಜಾಗೃತಿಯವರು ಹೇಳಿದಾಗೆ ನಮಗೊಂದು ರೀತಿಯಲ್ಲಿ ಹೆಮ್ಮೆ ಅನಿಸ್ತಾ ಇದೆ. ಅವರೆಲ್ಲ ಸೇರಿಸಿಕೊಂಡು ಈ ಒಂದು ಕಾರ್ಯಾಗಾರವನ್ನು ಮಾಡಬೇಕು. ಮಧ್ಯಾಹ್ನದವರೆಗೆ ನಿಮ್ಮ ಕುಶಲೋಪಚಾರಣ ವಿಚಾರ ಮಾಡಬೇಕು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಬೆಳ್ತಂಗಡಿಯ ಆಡಳಿತ ಯೋಜನಾಧಿಕಾರಿ ಮಾಧವಗೌಡ ಜನಜಾಗೃತಿ ವೇದಿಕೆಯಿಂದ ನಡೆಯುವ ಕಾರ್ಯಕ್ರಮಗಳು ಮತ್ತು ನವಜೀವನ ಸಮಿತಿಯ ಬಲವರ್ಧನೆಯ ಕುರಿತು ಮಾಹಿತಿಯನ್ನ ನೀಡಿದರು. ಉಡುಪಿ ಪ್ರಾದೇಶಿಕ ವಿಭಾಗದ ಜನಜಾಗೃತಿ ಯೋಜನಾಧಿಕಾರಿ ಗಣೇಶ್ ಆಚಾರ್ಯ ಅವರು ವಲಯ ಮಟ್ಟದಲ್ಲಿ ನವಜೀವನ ಸಮಿತಿ ರಚನೆ, ಮನೆ ಭೇಟಿ, ಫ್ರೀ ಕಾನ್ಫರೆನ್ಸ್ ಸಭೆಯ ಕುರಿತು ಮಾಹಿತಿ ನೀಡಿದರು. ಕಾವಂದರ್ನ ಕನಸೆಂಚಿನ ಉಂಡ ಅವು ಸಾರ್ಥಕಾತನ ಪನ್ಪನ ಪಾತ್ರ ಇನಿ ಮುಲ್ಪ ಸೇರ್ನಂಚಿನ ಅನಿಸಿಕೆ ಪನ್ನಂಚಿನ ವ್ಯಕ್ತಿಲನ್ನ ಪಾತ್ರ ಕೇಂಡ ಕಾವಂದರ ಮಲ್ತನ ಒಂಜಿ ಪುಣ್ಯ ಇನಿ ನಮ್ಮ ಇಲ್ಲಡೆ ಬರ್ತದೆ. ನಮ್ಮ ಜೋಕುಲು ನೆಮ್ಮದಿ ಜೀವನ ಮಲ್ಪರೆ ಖಂಡಿತವಾದ ಸಾಧ್ಯ ಆಗ್ತದೆ. ಮುಖ್ಯವಾದ ಇನಿ ನವಜೀವನ ಸಮಿತಿದ ಸದಸ್ಯರೇ ಮಲ್ಪ ಎಂಕ್ಲು ಈ ಸಭೆ ಅವರ ತುಂಬ ಪ್ರಾರ್ಥನೆ ಎಂಕ್ಲ ಪಾತಿರೊಂದಿತ್ತ ಎಂಕ್ಲ ಬಲ್ಯ ಉಮಾಮಹೇಶ್ವರಿ ದೇವಸ್ಥಾನ ದುಂಬವು ಅಜೀರ್ಣಾದಿ. ಕಾರ್ಯಕ್ರಮದಲ್ಲಿ ನವಜೀವನ ಸಮಿತಿಯ ಸದಸ್ಯರಾದ ಸುಬ್ರಾಯಗೌಡ, ಕಮಲಾ ಸಂಜೀವ ಅವರು ತಮ್ಮ ಜೀವನದ ಅನುಭವವನ್ನು ಹಂಚಿಕೊಂಡರು. ನವಜೀವನ ಸಮಿತಿಯ ಸದಸ್ಯರಿಗೆ ಜನಜಾಗೃತಿ ವೇದಿಕೆಯಿಂದ ಬ್ಯಾಡ್ಜ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕಿನ ಮೇಲ್ವಿಚಾರಕ ಶ್ರೇಣಿಯ ಸಿಬ್ಬಂದಿಗಳು, ನವಜೀವನ ಸಮಿತಿಯ ಪೋಷಕರು, ನವಜೀವನ ಸಮಿತಿಯ ಸದಸ್ಯರು, ಕುಟುಂಬಸ್ಥರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಶಿಬಿರಾಧಿಕಾರಿ ದಿವಾಕರ್ ಪೂಜಾರಿ ಸ್ವಾಗತಿಸಿ ರಮೇಶ್ಗೆ ನಿರೂಪಿಸಿ ಪ್ರಸಿಲ್ಲ ವಂದಿಸಿದ್ರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.